ಲಾಕ್ಡೌನ್ ನಿಯಮಗಳು ಹಂತ ಹಂತದ ಸಡಿಲಿಕೆ ಅದು ಮರುಪ್ರಾರಂಭದ ಹಂತಲು ಶುರುವಾಗ್ತದೆ. ಸೋಮವಾರದ್ದು ದೇವಸ್ಥಾನದ ಬಾಕಿಲ್ದೆ ಪುನಃ ಅಂಚನೆ ಮಾಲ್ಯದ ಬಾಕಿಲ್ದೆ ಪುನಃ ಪ್ರಕ್ರಿಯೆ ಶುರುವಾದ ದೇವಸ್ಥಾನಗಳಿಗೆ ಭಕ್ತ ಬಂಧುಗಳಿಗೆ ಮುಕ್ತ ಅವಕಾಶಗಳು ತೆಗೆದರು. ಅಂಚನೆ ಸೋಮವಾರ ಬಯ್ಯದ ಜಿಲ್ಲಾ ವರದಿಡು ಮೂಜಿ ಕೊರೋನಾ ಕೇಸ್ ದಾಖಲಾತಲು ಮೂಜಿ ಜನ ಚಿಕಿತ್ಸೆಯನ್ನು ಪೂರೈಸದು ಆಸ್ಪತ್ರೆಯದು ಬಿಡುಗಡೆ ಆಗ್ತದೆ. ಮಾತಕಡಿಕ್ಲ ಓಡಾಡಲ ಸರ್ಕಾರದ ನಿಯಮ ಪ್ರಕಾರ ಸ್ವಚ್ಛತೆ ಮಾಡು, ಸ್ಯಾನಿಟೈಸಿಂಗ್ ಮಾಡ್ಕೊಡು, ಮೌಲಿಕ ಮಾಸ್ಕ್ ಪಾಡೋಡು, ಸಾಮಾಜಿಕ ಅಂತರನ ಕಾತೋಡು ಅಂಚಪಡ್ದು ಈ ನಿಯಮದೊಟ್ಟಿಗೆ ನಮ್ಮ ಎಚ್ಚರಿಕೆ ನಂಕಬಹುದು. ಹಂತ ಹಂತವಾದ ಜನಜೀವನ ಸಹಜ ಸ್ಥಿತಿಗೆ ಬರೊಂದುಂಡು. ಲಾಕ್ಡೌನ್ ನಿಯಮಲಿಡ ಸಡಿಲಿಕೆ ಮರು ಪ್ರಾರಂಭಗೂ ಅವಕಾಶಲು ಇಂದು ಕೊರೋನಾ ಲಾಕ್ಡೌನ್ ಬೊಕ್ಕದ ಮರು ಪ್ರಾರಂಭದ ಚಿತ್ರಣಲು ದಕ್ಷಿಣ ಕನ್ನಡ ಜಿಲ್ಲೆಡು ಮೂಜಿ ಹೊಸ ಕೊರೋನಾ ಪ್ರಕರಣ ದಾಖಲಾತಂಡು. ದಕ್ಷಿಣ ಕನ್ನಡ ಜಿಲ್ಲೆಡು ಸೋಮವಾರ ಬಯ್ಯದ ಜಿಲ್ಲಾ ವರದಿಡು ಮೂಜಿ ಹೊಸ ಕೊರೋನಾ ಪ್ರಕರಣ ದಾಖಲಾತಂಡು. 2 ಜನ ಮುಂಬೈ ಹಿಡ್ದು ಬತ್ತಿನಕಲು ಓರಿ ದುಬೈ ಹಿಡ್ದು ಬತ್ತಿನಾರು. ಅಂಚನೆ ಮೂಜಿ ಜನ ಚಿಕಿತ್ಸೆ ಪೂರೈಸಾದ ಆಸ್ಪತ್ರೆ ಹಿಡ್ದು ಬಿಡುಗಡೆ ಆತೇರು. ಸೋಮವಾರದ್ದು ಭಕ್ತ ಬಂಧುಗಳಿಗೆ ದೇವಸ್ಥಾನಕ್ಕೆ ಪೋಪುನ ಭಕ್ತಿ ಸಂಭ್ರಮ. ಸ್ಯಾನಿಟೈಸರಿಂಗ್ ಸ್ವಚ್ಛತೆಯನ್ನು ಪಡೆಯೊಂದು ದೇವಸ್ಥಾನದ ಬಾಕಿಲ್ ಭಕ್ತ ಬಂಧುಗಳಿಗೆ ಮುಕ್ತ ಆತಂಡು. ಅಂಚನೆ ಹೋಟೆಲ್ ಮಾಲುಲು ಗ್ರಾಹಕ ಮಾರಾಟ ಸೇವೆಯನ್ನು ಶುರು ಮಾಡ್ತಿದ್ದೇರು. ಮಾತಾ ಕಡೆಟ್ಲ ಸ್ಯಾನಿಟೈಸಿಂಗ್, ಮಾಸ್ಕ್, ಸಾಮಾಜಿಕ ಅಂತರದ ನಿಯಮ ಮಾತ್ರ ಕಡ್ಡಾಯವಾದ ಪಾಲನೆ ಆವಡು. ನಿಯಮ ಕೇವಲ ನಿಯಮ ಆದು ಒರಿಯಂದೆ ನಮ್ಮ ಜಾಗ್ರತೆಗೆ ಬೋಡಾದ ಈ ನಿಯಮಲೇನು ನಮ್ಮ ಪಾಲಿಸಾವು ನಾವು ದಿಂಜ ಅಗತ್ಯ.